ಮಾನ್ಯ DVG ಅವರ ಮಂಕುತಿಮ್ಮನ ಕಗ್ಗದ ಹೊತ್ತಿಗೆಯಿಂದ ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯವನ್ನು ಆಲಿಸುತ್ತಿರುವಂಥ ತಮಗೆಲ್ಲರಿಗೂ ನಮಸ್ಕಾರಗಳು. ಇಂದಿನ ಸರಣಿ ಸಂಚಿಕೆ 80. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು ಮತ್ತು ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಇಂದಿನ ಕಗ್ಗವನ್ನು ಕೇಳಿ ಬರೋಣ. ಮನೆಯೋಳು ಮಠದೊಳು ಸಭೆಯೋಳು ಸಂತೆಯೋಳು, ಮನೆಯೋಳು ಮಠದೊಳು ಸಭೆಯೋಳು ಸಂತೆಯೋಳು, ಕೊನೆಗೆ ಕಾಡೊಳು ಮಸಣಾದೊಳು, ಮತ್ತೆಲ್ಲೋ ಗಣನೆಗೆ ಏರಲಿಕ್ಕೆ ಎಂದು ಜನ ತಪ್ಪಿಸಿ ತೊಳಲುವುದು, ನೆನೆಯದು ಆತ್ಮದ ಸುಖವ ಮಂಕುತಿಮ್ಮ. ಮನೆಯೊಳು ಮಠದೊಳು ಸಭೆಯೊಳು ಸಂತೆಯೊಳು, ಕೊನೆಗೆ ಕಾಡೊಳು ಮಸಣದೊಳು, ಮತ್ತೆಲ್ಲೋ ಗಣನೆಗೇರಲಿಗೆಂದು ಜನ ತಪ್ಪಿಸಿ ತೊಳಲುವುದು, ನೆನೆಯದ ಆತ್ಮದ ಸುಖವ ಮಂಕುತಿಮ್ಮ. ನೆನೆಯದ ಆತ್ಮದ ಸುಖವ ಮಂಕುತಿಮ್ಮ. ಬಂಧುಗಳೇ, ಈ ಭೂಮಿಯಲ್ಲಿ ಹುಟ್ಟಿರುವ ನಮಗೆಲ್ಲರಿಗೂ ಒಂದಲ್ಲ ಒಂದು ರೀತಿಯ ಆಸೆಗಳಿವೆ. ಈ ಆಸೆ ಎನ್ನುವುದು ಯಾರಿಗಿಲ್ಲ ಹೇಳಿ, ಪ್ರತಿಯೊಬ್ಬನಲ್ಲಿ ಕೂಡ ಇದೆ. ಇವು ಹಲವು ಸಂದರ್ಭ ಸನ್ನಿವೇಶಗಳಲ್ಲಿ ನಮಗೆ ತಿಳಿದೋ ಅಥವಾ ತಿಳಿಯದಂತೆ ಅದು ವ್ಯಕ್ತಗೊಳ್ಳುತ್ತದೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಭಿನ್ನ ವಿಭಿನ್ನ ಮನೋಭಾವನೆಯ ಆಸೆಗಳು ಇರುವುದನ್ನು ನಾವು ನೋಡ್ಬೋದು. ಕೆಲವರು ತಾನೆಲ್ಲಿ ಹೋದರೂ ಅಲ್ಲಿರುವ ಜನರು ತನ್ನನ್ನು ನೋಡಬೇಕು, ತನ್ನನ್ನು ಗುರುತಿಸಬೇಕು, ಅವರೇ ಬಂದು ನನ್ನನ್ನು ಮಾತಾಡಿಸ್ಬೇಕು, ಅಷ್ಟೇ ಅಲ್ಲ ಅವರೇ ಬಂದು ನನ್ನನ್ನು ಸ್ವಾಗತಿಸಬೇಕು ಎಂದು ಬಯಸ್ತಾರೆ. ಬಯಸುವುದು ಬಹಳ ಮುಜುಗರವನ್ನು ಉಂಟು ಮಾಡುವಂಥ ಒಂದು ಕ್ರಿಯೆ ಅದು. ಆದರೂ ಕೆಲವರಿಗೆ ಅದು ಬೇಕೇ ಬೇಕು. ಇದಕ್ಕಾಗಿ ಕೆಲವರು ಸಿದ್ಧತೆಯನ್ನು ಕೂಡ ಮಾಡಿಕೊಂಡೇ ಹಲವು ರೀತಿಯ ಕಾರ್ಯಕ್ರಮಗಳಿಗೆ ಹೋಗ್ತಾರೆ. ವಿಶೇಷವಾದಂಥ ಬಟ್ಟೆಯನ್ನು ಧರಿಸ್ತಾರೆ, ವಿಶೇಷವಾದಂಥ ಆಭರಣವನ್ನು ಧರಿಸ್ತಾರೆ. ಅಷ್ಟೇ ಅಲ್ಲ, ಅವರು ನಮ್ಮನ್ನೇ ನೋಡಬೇಕು ಅಂಥೇಳಿ ಆ ಕಾರ್ಯಕ್ರಮದಲ್ಲೋ ಆ ಸಂದರ್ಭದಲ್ಲೋ ಪದೇ ಪದೇ ಆ ಕಡೆ ತಿರುಗಾಡುವುದು, ಈ ಕಡೆ ತಿರುಗಾಡುವುದು ಇತ್ಯಾದಿಗಳನ್ನು ಮಾಡ್ತಾರೆ. ನಾವು ಬದುಕುತ್ತಿರುವ ಈ ಸಮಾಜದ ಒಳಗಡೆ ಹಲವಾರು ಕಾರ್ಯಕ್ರಮಗಳು ನಡೀತಾವೆ. ಕವಿ ಮಾನ್ಯ ಗುಂಡಪ್ಪನವರು ಈ ಕಗ್ಗದಲ್ಲಿ ಬಹಳ ಅದ್ಭುತವಾಗಿ ಇದನ್ನ ವಿವರಿಸ್ತಾರೆ. ಮನೆಯಲ್ಲಾಗಲಿ, ಮಠದಲ್ಲಾಗಲಿ, ಸಭೆಯಲ್ಲಾಗಲಿ, ಸಂತೆಯಲ್ಲಾಗಲಿ, ಕೊನೆಗೆ ಕಾಡಿನಲ್ಲೇ ಆಗಲಿ, ಮನುಷ್ಯನ ದೇಹ ಸುಡುವ ಸುಡುಗಾಡು ಅಂದರೆ ಅದು ಸ್ಮಶಾನವೇ ಆಗಲಿ ಅಥವಾ ಇನ್ನೆಲ್ಲಾದರೂ ಆಗಲಿ, ನನ್ನನ್ನ ಅನ್ನುವಾಗ ನಾನು ಅನ್ನುವಂಥದ್ದಲ್ಲಿ ಗುರುತಿಸಿಕೊಳ್ತದೆ. ಇತರರು ಕರೆದು ಎಲ್ಲರ ಎದುರು ತನ್ನ ಸ್ಥಾನಮಾನ, ಹೆಸರು, ಘನತೆ, ಗೌರವ ಇತ್ಯಾದಿಗಳನ್ನ ಉಲ್ಲೇಖ ಮಾಡಬೇಕು, ಗೌರವಿಸಬೇಕು ಎಂದು ಜನ ಮಾನಸಿಕವಾಗಿ ನರಳಿ ಸಂಕಟ ಪಡುವುದನ್ನು ನಾವಿಲ್ಲಿ ಕಾಣಬಹುದು. ಆದರೆ ಮೇಲ್ನೋಟಕ್ಕೆ ಇದು ನಮಗೆ ಕಾಣೋದಿಲ್ಲ, ತಿಳಿಯೋದಿಲ್ಲ. ಆದರೆ ಒಳನೋಟದಲ್ಲಿ, ಅಂತರಂಗದಲ್ಲಿ ಇದರಿಂದ ಜನ ಬಹಳಷ್ಟು ಸಂಕಟಕ್ಕೆ ಒಳಗಾಗ್ತಾ ಇರುವುದನ್ನು ನಾವು ಕಾಣಬಹುದು. ನನಗೆ ಯಾರೋ ಹೇಳಿದ ಒಂದು ಮಾತು ಅನುಭವ ಬರ್ತಾ ಇದೆ. ಈ ಅನುಭವ ನಿಮ್ಮಲ್ಲಿ ಕೂಡ ಆಗಿರ್ಬೋದು, ನಿಮಗೂ ಕೂಡ ಇದು ಗೊತ್ತಿರ್ಬೋದು, ಅದು ತಿಳಿದಿರ್ಬೋದು, ಅದು ನಿಮ್ಮ ಅನುಭವಕ್ಕೆ ಬಂದಿರ್ಬೋದು. ಒಮ್ಮೆ ನಾನು ಮದುವೆಗೆ ಹೋಗಿದ್ದೆ. ಮದುವೆ ಮನೆ ಹೋದಾಗ ಗಂಡಿನ ಮನೆಯವರಾಗ್ಲಿ, ಹೆಣ್ಣಿನ ಮನೆಯವರಾಗ್ಲಿ ಕಂಡು ಕಾಣದಿದ್ದ ಹಾಗೆ ಮಾಡಿದ್ರು. ಒಂದು ಸಲ ನಾನು ಮಾತನಾಡಿಸ್ಬೋದಿತ್ತು. ಎಷ್ಟು ಗಡಿಬಿಡಿ ಇರಲಿಲ್ಲ, ಅವರು ಎಷ್ಟು ಅಹಂಕಾರ ಇತ್ತೋ ಏನೋ ಅವರಿಗೆ. ಅಲ್ಲ, ಅವರೊಬ್ಬರೇ ನಾ ಮದುವೆ ಮಾಡಿಸೋದು. ಹೀಗೆ ಹಲವು ರೀತಿಯಲ್ಲಿ ಮಾತನ್ನ ಹೇಳ್ತಾರೆ. ಅಂದ್ರೆ ಅವರವರ ಗಡಿಬಿಡಿ ಅವರಿಗೆ ಇದ್ದೇ ಇರ್ತದೆ. ಅಂದ್ರೆ ತನ್ನನ್ನ ಮಾತನಾಡಿಸಿಲ್ಲ ಅನ್ನೋದೇ ದೊಡ್ಡ ವಿಷಯ ಆಗ್ತದೆ. 10 ಮಂದಿಯ ಮುಂದೆ ತಾನು ದೊಡ್ಡ ಜನ ಆಗ್ಬೇಕು, ಈ ಒಂದು ಸಣ್ಣತನದ ಆಸೆ ಹೆಚ್ಚಿನವರಲ್ಲಿ ಇರ್ತದೆ ಮತ್ತು ಇರುವುದಿಲ್ಲ ಅನ್ನೋದು ಬಹಳ ಸೂಕ್ಷ್ಮವಾಗಿ ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ನಾನು ಎನ್ನುವಂತ ಅಹಂಕಾರವನ್ನು ಅಳಿಸಿ ಶೂನ್ಯವಾಗಿ ಸಾಮಾನ್ಯವಾಗಿ ಆಲೋಚಿಸಿದಾಗ ಆ ವ್ಯಕ್ತಿತ್ವಕ್ಕೆ ದೊಡ್ಡ ಮೌಲ್ಯ ಪ್ರಾಪ್ತಿಯಾಗ್ತದೆ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ. ಈ ನಡುವೆ ಜೀವನ ಏನಿದೆ ಅದ್ರ ಒಳಗಡೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಬದುಕುವ ಒಂದು ಕ್ರಿಯೆ ಬಹಳ ಅದ್ಭುತವಾದುದು. ಜಗವನ್ನ ಬೆಳಗುವಂತ ಸೂರ್ಯನಾಗಲಿ, ಚಂದ್ರನಾಗಲಿ, ಗಾಳಿ, ನೀರು, ಬೆಳಕು ಯಾವುದೂ ಕೂಡ ನಾನು ಎನ್ನುವಂತ ಅಹಮ್ಮನ್ನ ಎಂದೂ ಕೂಡ ಅದು ವ್ಯಕ್ತಪಡಿಸಿಲ್ಲ. ಆದರೆ ಸಾಮಾನ್ಯ ಮನುಷ್ಯರಾಗಿರುವಂತ ನಾವು ಕೂಡ ಯಾಕೆ ಈ ರೀತಿಯ ಒಂದು ಸಣ್ಣತನದ ವ್ಯಕ್ತಿತ್ವಕ್ಕೆ ಮಾರು ಹೋಗ್ತೇವೆ ಅನ್ನುವುದನ್ನು ನಾವಿಲ್ಲಿ ಆಲೋಚಿಸಬೇಕಾಗಿದೆ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು
ಆತ್ಮದ ಸುಖದ ಮತ್ತು ಆತ್ಮೋದ್ಧಾರದ ಬಗ್ಗೆ ಆಲೋಚಿಸಬೇಕು. ಈ ಹೊಗಳಿಕೆ, ಮನ್ನಣೆ, ಈ ಹಂಬಲಗಳಿಂದ ದೂರವಿರಬೇಕು. ಆದರೆ ಈ ಬಗ್ಗೆ ಮನುಷ್ಯನಾದವನು ಇನ್ನಷ್ಟು ಮತ್ತಷ್ಟು ಯೋಚಿಸಬೇಕಾಗಿದೆ, ಆಲೋಚಿಸಬೇಕಾಗಿದೆ, ಆತ್ಮವಿಮರ್ಶೆಯನ್ನ ಮಾಡಬೇಕಾಗಿದೆ ಅನ್ನುವಂತಹ ಒಂದು ಸೂಕ್ಷ್ಮ ಸಂಗತಿಯನ್ನ ಮಾನ್ಯ ಗುಂಡಪ್ಪನವರು ಈ ಕಗ್ಗದಲ್ಲಿ ವ್ಯಕ್ತಪಡಿಸಿರುವುದನ್ನು ನಾವೆಲ್ಲರೂ ಕಾಣಬಹುದು. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೆ ಮನೆಯಲ್ಲೇ ಇರಿ, ಆರೋಗ್ಯಕರವಾಗಿರಿ, ಸಾಮಾಜಿಕವಾದಂತಹ ಅಂತರವನ್ನು ಕಾಯ್ದುಕೊಂಡು ಅವಶ್ಯಕತೆ ಇದ್ದರೆ ಮಾತ್ರವೇ ಮನೆಯಿಂದ ಹೊರಗೆ ಹೋಗುವಾಗ ಮಾಸ್ಕ್ ಅನ್ನು ಧರಿಸಿ. ನಮಸ್ಕಾರಗಳು, ಧನ್ಯವಾದ.